ಹರೇ ಕೃಷ್ಣ. ಎಲ್ಲರೂ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಮತ್ತೆ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಪ್ರಭುಜಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ. ಓಕೆ. ಸೊ ಜನ ಕಡಿಮೆ ಬಂದಿದ್ದಾರೆ ಇವತ್ತು. ಸೊ ಅದರಿಂದ ಸ್ವಲ್ಪ ಬೇಗ ಮುಗಿಸೋಣ. ಒಂದೇ ಒಂದು ಶ್ಲೋಕ ಮಾಡೋಣ. ಸೊ ನೀವಿಬ್ಬರೇ ಇರೋದ್ರಿಂದ ಇಂದಿನ ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಅವಧೂತಂ ತ್ವರಿಜನಸಹಿತಾಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹ ಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯಲ್ಲಿ ನಾವು 34ನೇ ಶ್ಲೋಕ ಓದಿದ್ರಿ ಅಲ್ಲ ಆಲ್ರೆಡಿ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಂದನೂ ಏನೋ ರೆಸ್ಪಾನ್ಸ್ ಇಲ್ಲ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ ಪ್ರಭುಜಿ. ಹೌದು ಓಕೆ. ಪ್ರಭುಜಿ. ಎಲ್ಲ ಅನ್ಮ್ಯೂಟ್ ಎಲ್ಲ ಇರಿ, ಪರವಾಗಿಲ್ಲ. ಯಾಕಂದ್ರೆ ನಾನು ಮಾತಾಡಿದ್ರೆ ವಾಪಸ್ ರೆಸ್ಪಾನ್ಸ್ ಬರ್ತಾ ಇಲ್ಲ. ಓಕೆ. ಸೊ 34ನೇ ಶ್ಲೋಕ ಮುಗ್ದಿತ್ತಲ್ವಾ ಮೊನ್ನೆ? ಮಾತಾಜಿ ಅವ್ರು ಕಂಪ್ಲೀಟ್ ಮಾಡಿದ್ರಲ್ವಾ? ಹೌದು ಪ್ರಭುಜಿ. ಓಕೆ, ಸರಿ. ನಾವು ಇವಾಗ 35ನೇ ಶ್ಲೋಕವನ್ನು ನೋಡೋಣ. ಶೇರ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಸ್ಕ್ರೀನ್ ಪ್ರಾಬ್ಲಮ್ ಆಗ್ತಾ ಇದೆ. ಮೂವತ್ತೈದನೇ ಶ್ಲೋಕವನ್ನು ನೋಡೋಣ.
ನಾವು ಚಿತ್ರಕೇತುವಿನ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಯಾರಾದ್ರೂ ಚಿತ್ರಕೇತುವಿನ ಬಗ್ಗೆ ಹೇಳ್ತೀರಾ? ಚಿತ್ರಕೇತು ಮಹಾರಾಜನ ಬಗ್ಗೆ. ಚಿತ್ರಕೇತು ಮಹಾರಾಜನಿಗೆ ಮಕ್ಕಳಿರ್ಲಿಲ್ಲ ಪ್ರಭುಜಿ. ಹೇಳಿ. ಅವರು ಮಕ್ಕಳಿಗೋಸ್ಕರ ಕೋಟಿ ಹೆಂಡತಿಯರನ್ನು ಮದ್ವೆ ಆಗಿದ್ರು, ರಾಣಿದಿರ್ನ. ಹ್ಮ್ ಅವ್ರಿಗೆ ಲಾಸ್ಟ್ಗೆ ಆದ್ರೂ ಆಗ್ಲಿಲ್ಲ. ಮತ್ತೆ ಇವ್ರು ಋಷಿಗಳು ಬರ್ತಾರೆ, ಅವ್ರ ಹೆಸರು ಏನೋ ಜ್ಞಾಪನ ಇಲ್ಲ. ಹ್ಮ್ ಆ ಋಷಿ ಬಂದಾಗ ಈ ರಾಜನ ಮುಖ ನೋಡಿ ಯಾಕೆ ಹಿಂಗ್ ಹ್ಮ್ ಮಂಕಾಗಿದ್ಯಾ ಅಂತ ಕೇಳಿದಾಗ ಹ್ಮ್ ನನ್ ಇದು ಮಕ್ಳಿಲ್ಲ ಅಂತ ಹೇಳ್ಕೊತಾರೆ. ಹ್ಮ್ ಆದ್ರೆ ಅವರು ಒಂದು ಯಾಗ ಮಾಡಿಸಿ ಒಂದು ಪ್ರಸಾದ ಕೊಡ್ತಾರೆ. ಅವ್ರ ಮೊದಲನೇ ಹೆಂಡತಿಗೆ ಅಂಗೀರ ಮಹರ್ಷಿ. ಅಂಗೀರ ಮರಸಿ ಹ್ಮ್ ಅವ್ರಿಗೆ ಮೊದಲನೇ ಹೆಂಡತಿಗೆ ಕುಡಿಸ್ತಾರೆ. ಅವ್ರಿಗೆ ಮಗು ಆಗುತ್ತೆ. ಹ್ಮ್ ಆಗ ಇವ್ರು ಮಗು ಆಗಿದ್ಕೆ ಆ ಮಗು ಮತ್ತೆ ಅವ್ರ ಹೆಂಡತಿ ಅವ್ರಿಬ್ಬರನ್ನೇ ತುಂಬಾ ಪ್ರೀತಿ ಮಾಡ್ತಾರೆ. ಇನ್ ಬೇರೆಯವ್ರು ಯಾರನ್ನೂ ನೋಡೋದಿಲ್ಲ, ಆ ಹ್ಮ್ ಕಡೆ ನೋಡೋದಿಲ್ಲ. ಹ್ಮ್ ಹಾಗಾಗಿ ಎಲ್ಲ ರಾಣಿದಿರ್ಗೂ ಬೇಜಾರಾಗಿ ಒಂದು ದಿನ ಅವರು ಮಗುವಿಂದ ತಾನೇ ನಮ್ಗೆ ರಾಜ ಇದು ನೆಗ್ಲೆಕ್ಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ವಿಷಪಾಶನ ಮಾಡಿಸ್ತಾರೆ ಮಗುಗೆ. ಹ್ಮ್ ಹಾಗಾಗಿ ಮಗು ಸುತ್ತೋಗುತ್ತೆ. ಅವಾಗ ಮತ್ತೆ ಇದಾಗಿ ಇದು ಕತೆ ಪ್ರಪಂಚ. ಕಥೆ ಮುಂದುತ್ತೆ. ಆಮೇಲೆ ಏನಾಗುತ್ತೆ, ಚಿತ್ರಕೇತು ಬರ್ತಾನೆ. ಚಿತ್ರಕೇತು ಮಗುವನ್ನು ನಾರದ ಮಹರ್ಷಿಗಳು ಕರ್ಕೊಂಡ್ ಬರ್ತಾರೆ. ಆಮೇಲೆ ಚಿತ್ರಕೇತು ಹೇಳ್ತಾನೆ, ಯಾರ ಮಗ ನಾನು ಹಿಂದಿನ ಯಾವ ಜನ್ಮದ ತಂದೆ ನೀನು ಅಂತ ಹೇಳ್ತಾನೆ. ಹಾಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಸೊ ಆಗ ನಾರದ ಮಹರ್ಷಿಗಳು ಮತ್ತೆ ಅಂಗೀರಸ ಮಹರ್ಷಿಗಳು ಅವರಿಗೆ ಅದ್ರ ಬ್ರಹ್ಮಜ್ಞಾನವನ್ನು ಕೊಡ್ತಾರೆ. ಅದನ್ನ ತಿಳ್ಕೊಂಡು ಅವರು ಆಮೇಲೆ ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಸೊ ಭಗವಂತನ ಧ್ಯಾನದಲ್ಲಿ ಭಗವಂತನ ಇದರಿಂದಾಗಿ ಅವರಿಗೆ ಭಗವಂತನ ದರ್ಶನವಾದಾಗ ಅವರು ತಮ್ಮ ಈ ಶ್ಲೋಕಗಳನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ 34ನೇ ಶ್ಲೋಕ ನೋಡಿದ್ದೀವಿ. ಇವಾಗ 35ನೇ ಶ್ಲೋಕವನ್ನು ನೋಡೋಣ. ರಿಪೀಟ್ ಮಾಡಿ ಎಲ್ರು. ವಿಭವಃ ಖಲು ಭಗವನ್ ಜಗದುದಯ ಸ್ಥಿತಿ ಲಯಾದೀನಿ. ಎಲ್ರು ಹೇಳಿ. ವಿಭವ ಖಲು ಭಗವನ್ ವಿಭವ ಖಲು ಭಗವನ್ ತವ ವಿಭವಃ ಖಲು ಭಗವನ್ ಜಗದುದಯ ಸ್ಥಿತಿ ಲಯಾದೀನ್. ತವ ವಿಭವ ಖಲು ಭಗವಾನ್ ಜಗದುದಯ ಸ್ಥಿತಿ ಲಯಾದೀನಿ. ವಿಶ್ವಸ್ರಜಸ್ತೆ ಶಾಂತ ಶಾಂಶ ರಜಸ್ತೆ ಅಂಶಾಂಶ ವಿಶ್ವಸ್ರಜಸ್ತೆ ಅಂಶಾಂಶ ತತ್ರಂ ವೃಷಾ ಸ್ಪರ್ಧಂತಿ ಪೃಥಕ್ ಅಭಿಮತ್ಯ. ತತ್ರಂ ವೃಷಾ ಸ್ಪರ್ಧಂತಿ ಅಭಿಮತ್ಯ. ಪೃಥಕ್ ಅಭಿಮತ್ಯ. ತತ್ರ ವೃಷಾ ಸ್ಪರ್ಧಂತಿ ತತ್ರಾಂ ವೃಷಾ ಸ್ಪರ್ಧಂತಿ ಪೃಥಕ್ ಅಭಿಮತ್ಯ. ತವ ನಿನ್ನ ವಿಭವಃ ಐಶ್ವರ್ಯವು ಐಶ್ವರ್ಯವನ್ನು ಖಲು ನಿಜವಾಗಿ ಭಗವನ್ ಹೇ ದೈವೋತ್ತಮ ಪರಮಪುರುಷನೇ ಭಗವನ್ ಹೇ ಪರಮೋನ್ನತ ಪುರುಷನೇ ಜಗತ್ ವಿಶ್ವದ ಉದಯ ಸೃಷ್ಟಿ ಸ್ಥಿತಿ ಲಯ ಆದಿನಿ ಲಯ ಮೊದಲಾದ ವಿಶ್ವಸ್ರಜಃ ವಿಶ್ವಸೃಷ್ಟಿಯನ್ನು ಮಾಡುವವನ ತೇ ಅವುಗಳು ಅಂಶಾಂಶ ಸ್ವಾಂಶದ ಭಾಗಗಳು ತತ್ರ ಅದರಲ್ಲಿ ವೃಷ ವ್ಯರ್ಥವಾಗಿ ಸ್ಪರ್ಧಂತಿ ಪರಸ್ಪರ ಸ್ಪರ್ಧಿಸುತ್ತಾರೆ.
ಪರಸ್ಪರ ಸ್ಪರ್ಧಿಸುತ್ತಾರೆ. ಪೃಥಕ್ ಬೇರೆ ಎಂಬ ಪೃಥಕ್ ಬೇರೆ ಎಂಬ ಅಭಿಮತ್ಯ ತಪ್ಪು ಗ್ರಹಿಕೆಯಿಂದ. ಅಭಿಮತ್ಯ ತಪ್ಪು ಗ್ರಹಿಕೆಯಿಂದ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದ: ಪರಮಪ್ರಿಯನಾದ ಭಗವಂತನೇ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ವೈಭವಗಳಿಲ್ಲದೆ ಬೇರೆ ಅಲ್ಲ. ಬ್ರಹ್ಮ ಮತ್ತಿತರ ಸೃಷ್ಟಿಕರ್ತರು ನಿನ್ನೊಂದು ಅಂಶದಲ್ಲಿನ ಬಹು ಸಣ್ಣ ಅಂಶವಾದ್ದರಿಂದ ಸೃಷ್ಟಿ ಮಾಡುವ ಅಂಶಿಕ ಶಕ್ತಿಯಿಂದಲೇ ಅವರು ದೇವರುಗಳಾಗುವುದಿಲ್ಲ, ಈಶ್ವರರಾಗುವುದಿಲ್ಲ. ತಾವು ಬೇರೆ ಆದ ದೇವರುಗಳು ಎಂಬ ಅವರ ತಿಳುವಳಿಕೆಯು ಮಿಥ್ಯೆಯಾದ ಹೆಮ್ಮೆ. ಇದು ತಪ್ಪು ತಿಳುವಳಿಕೆ. ರಿಪೀಟ್ ಮಾಡೋಣ ಇವಾಗ. ಪರಮಪ್ರಿಯನಾದ ಭಗವಂತನೇ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ವೈಭವಗಳಲ್ಲದೆ ಬೇರೆ ಅಲ್ಲ. ಬ್ರಹ್ಮ ಮತ್ತಿತರ ಸೃಷ್ಟಿಕರ್ತರು ನಿನ್ನೊಂದು ಅಂಶದಲ್ಲಿನ ಬಹು ಸಣ್ಣ ಅಂಶವಾದ್ದರಿಂದ ಸೃಷ್ಟಿ ಮಾಡುವ ಆಂಶಿಕ ಶಕ್ತಿಯಿಂದಲೇ ಅವರು ದೇವರುಗಳಾಗುವುದಿಲ್ಲ. ಸೃಷ್ಟಿ ಮಾಡುವ ಆಂಶಿಕ ಶಕ್ತಿಯಿಂದಾಗಿ ಅವರು ದೇವರುಗಳಾಗುವುದಿಲ್ಲ, ಈಶ್ವರರಾಗುವುದಿಲ್ಲ. ತಾವು ಬೇರೆಯೇ ಆದ ದೇವರುಗಳೆಂಬ ಅವರ ತಿಳುವಳಿಕೆಯು ಇದು ಮಿಥ್ಯೆಯಾದ ಹೆಮ್ಮೆ. ಇದು ತಪ್ಪು ತಿಳುವಳಿಕೆ. ಸೊ ಇಲ್ಲಿ ಚಿತ್ರಕೇತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಭಗವಂತನನ್ನು ಹೊಗಳ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಭಗವಂತ, ಪ್ರಿಯ ಭಗವಂತನೇ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೇನಿದೆ ಎಲ್ಲವೂ ನಿಂದಿನಲ್ಲೇ ಆಗ್ತಾ ಇರೋದು. ಮಿಕ್ಕದವರೆಲ್ಲ ಸಣ್ಣ ಸಣ್ಣ ಒಂದು ಅಂಶಗಳು. ಬ್ರಹ್ಮ ಕೂಡ ಒಂದು ಚತುರ್ಮುಖ ಬ್ರಹ್ಮ, ನಮ್ಮ ಬ್ರಹ್ಮಾಂಡದ ಏನು ಬ್ರಹ್ಮನಾಗಿದ್ದಾನೆ ಅವನು ಕೂಡ ಒಂದು ಸಣ್ಣ ಅಂಶ ಅಷ್ಟೇ. ಚತುರ್ಮುಖ ಬ್ರಹ್ಮ ಹೇಗಿದ್ದಾನೋ ಹಾಗೆ ಸಾವಿರಾರು ತಲೆಗಳಿರುವ ಬ್ರಹ್ಮಂದರು ಇದ್ದಾರೆ. ಅವರ ಒಂದು ಅಂಡಾಂಡಗಳು ಎಷ್ಟು ದೊಡ್ಡದಿದಾವೋ ಅದಕ್ಕೆ ಅನುಗುಣವಾಗಿ ಅವರ ತಲೆಗಳು ಸಂಖ್ಯೆ ಇರುತ್ತೆ. ಸೊ ಅದರಿಂದ ನಮ್ಮದು ಬ್ರಹ್ಮಾಂಡದಲ್ಲಿ ಚತುರ್ಮುಖ ಬ್ರಹ್ಮನಿದ್ದಾನೆ. ಸೊ ಬ್ರಹ್ಮ ಮತ್ತಿತರ ಈ ಎಲ್ಲ ಸೃಷ್ಟಿಕರ್ತರೇನಿದ್ದಾರೆ, ಬ್ರಹ್ಮ, ಶಿವ ಮತ್ತಿದೆಲ್ಲ ದೇವತೆಗಳು, ಇವರೆಲ್ಲರನ್ನು ಕೂಡ ಇವರೆಲ್ಲರೂ ಜೀವಿಗಳು. ಈ ಬ್ರಹ್ಮಾಂಡದಲ್ಲಿ ಇರುವವರು ಆಯುರ್ಬ್ರಹ್ಮ ಭುವನ ಲೋಕ ಎಲ್ಲರೂ ಮೃತ್ಯುಲೋಕವದೆ. ಇದೆಲ್ಲ ಕಂಪ್ಲೀಟ್ ಮೃತ್ಯುಲೋಕವೇ. ಸೊ ಇವೆಲ್ಲರೂ ಕೂಡ ಒಂದು ಭಗವಂತನ ಒಂದು ಸಣ್ಣ ಅಂಶ. ಸೃಷ್ಟಿ ಮಾಡುವ ಶಕ್ತಿ ನಮ್ಗೆಲ್ರಿಗೂ ಇದೆ, ನಮಗೂ ಕೂಡ ಶಕ್ತಿ ಇದೆ. ತಾಯಿಗೂ ಒಂದು ಸೃಷ್ಟಿ ಇದೆ, ಒಂದು ಸ್ತ್ರೀ ಕೂಡ ಮಗುವನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಹೊಂದಿರ್ತಾಳೆ. ಸೊ ಅದೇ ರೀತಿ ಬ್ರಹ್ಮನಿಗೆ ಸ್ವಲ್ಪ ಜಾಸ್ತಿ, ತುಂಬಾ ಜಾಸ್ತಿ ಸೃಷ್ಟಿ ಮಾಡುವ ಶಕ್ತಿ ಇರುತ್ತೆ. ಅದೇ ಎಲ್ಲ ದೇವತೆಗಳು ಕೂಡ ಸ್ವಲ್ಪ ಸ್ವಲ್ಪ ಸೃಷ್ಟಿ ಮಾಡುವ ಅವರ ಅಧಿಕಾರ ಮತ್ತು ಇದಕ್ಕೆ ಶಕ್ತಿಗೆ ಅನುಗುಣವಾಗಿ ಅವರಿಗೆ ಸೃಷ್ಟಿ ಮಾಡುವ ಶಕ್ತಿ ಇರ್ತದೆ. ಸೊ ಆ ಶಕ್ತಿ ಸ್ವಲ್ಪ ಆಂಶಿಕ ಶಕ್ತಿ, ಇವರೇ ಅಂಶಗಳು, ಅದರಲ್ಲಿ ಆಂಶಿಕ ಶಕ್ತಿಯಿಂದ ಎಷ್ಟು ಸೃಷ್ಟಿ ಮಾಡ್ಲಿಕ್ಕೆ ಸಾಗುತ್ತೆ. ಸೊ ಅವ್ರು ಏನಂದ್ಕೋತಾರೆ, ನಾವೇ ದೇವರುಗಳು ಎನ್ನುವ ತಿಳುವಳಿಕೆ ಮಿಥ್ಯೆಯಾದ ಹೆಮ್ಮೆ, ಮತ್ತು ಅದರಲ್ಲೇ ಅವರು ಜಗಳ ಆಡ್ತಾರೆ. ಇದು ತಪ್ಪು ತಿಳುವಳಿಕೆ. ಸ್ವಲ್ಪ ಸೃಷ್ಟಿ ಮಾಡ್ತೀವಿ ಅಂದ್ಕೊಂಡ ತಕ್ಷಣ ನಾನೇ ದೇವರಾಗ್ಬಿಡೋದಿಲ್ಲ, ಅವರೇ ದೇವರಾಗ್ಬಿಡೋದಿಲ್ಲ. ಸೊ ಈ ರೀತಿಯಾಗಿ ಚಿತ್ರಕೇತು ಮಹಾರಾಜರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಭಗವಂತನ ಪಾದಕಮಲಗಳಿಗೆ ಸಂಪೂರ್ಣವಾಗಿ ಶರಣಾದ ಭಕ್ತನಿಗೆ ಒಂದು ವಿಷಯ ಬಹು ಚೆನ್ನಾಗಿ ಮನದಟ್ಟಾಗಿರುತ್ತದೆ. ಅದೆಂದರೆ ಬ್ರಹ್ಮನಿಂದ ಮೊದಲಾಗಿ ಒಂದು ಸಣ್ಣ ಇರುವೆಯ ತನಕ ಎಲ್ಲಾ ಜೀವಿಗಳ ಸೃಷ್ಟಿ ಶಕ್ತಿಯು ಆ ಜೀವಿಗಳು ಭಗವಂತನ ವಿಭಿನ್ನಾಂಶಗಳಾಗಿರುವುದರಿಂದ ಬಂದಿದೆ. ಭಗವದ್ಗೀತೆಯಲ್ಲಿ 15.7 ಶ್ರೀಕೃಷ್ಣನು ಹೇಳುತ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಇಲ್ಲಿ ಯಾರಿಗಾದ್ರೂ ಶ್ಲೋಕ ಕಂಪ್ಲೀಟ್ ನೆನಪಿದೆಯಾ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಟಾಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸೊ ಈ ಅನುವಾದ ಏನು ಅಂದ್ರೆ, ನಾವೆಲ್ಲರೂ ಈ ಬದ್ಧ ಜಗತ್ತಿನಲ್ಲಿ ಇದ್ದೀವಿ. ನಾವೆಲ್ಲ ನಿತ್ಯವಾದ ಭಗವಂತನ ಸಣ್ಣ ಸಣ್ಣ ಭಾಗಗಳು.
ಸೊ ನಾವು ಬದ್ಧ ಜೀವನದಿಂದಾಗಿ ನಾವು ಬದ್ಧರಾಗಿದ್ದೇವೆ, ಅದರಿಂದ ನಮ್ಮ ಮನಸ್ಸು ಸೇರಿಯದಂತೆ 6 ಇಂದ್ರಿಯಗಳಲ್ವ, ಒಂದು ಪಂಚೇಂದ್ರಿಯಗಳು ಮತ್ತು ಮನಸ್ಸು 6ನೇ ಇಂದ್ರಿಯ. ಈ 6 ಇಂದ್ರಿಯಗಳನ್ನು ಸೇರಿಕೊಂಡು ನಾವು ಅವುಗಳ ಜೊತೆ ಸೆಣಸಾಡಿಕೊಂಡು ತುಂಬಾ ಕಷ್ಟದಲ್ಲಿದ್ದೀವಿ. ಸೊ ಅದರಿಂದ ಇಲ್ಲಿ ಜೀವಿಯ ಒಂದು ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ 15.7ನೇ ಶ್ಲೋಕದಲ್ಲಿ ಭಗವಂತ ಇದು ಹೇಳ್ತಾನೆ. ಎಂದೆಂದಿಗೂ ಪ್ರಭುವಿನ ವಿಭಿನ್ನ ಅಂಶ, ಎಂದಿಗೂ ಪ್ರಭುವಿನಲ್ಲಿ ಪರಮ ಪ್ರಭುವು ಅಸಂಖ್ಯಾತ ವಿಸ್ತರಣೆಗಳಲ್ಲಿ ಪ್ರಕಟಗೊಳ್ತಾನೆ. ಅದೇ ರೀತಿ ನಾವೆಲ್ಲರೂ ಕೂಡ ಭಗವಂತನ ಒಂದು ಅಂಶಗಳು ಅಷ್ಟೇ. ಸೊ ಇವುಗಳನ್ನ ಜೀವಿಗಳು ಅಂತಾರೆ. ಜೀವಿಗಳು ಪರಮ ಪ್ರಭುವಿಂದ ಬೇರೆಯಾದ ವಿಭಿನ್ನ ಅಂಶಗಳು. ಹೇಗೆ ಒಂದು ಸಣ್ಣ ಕಿಡಿ, ಬೆಂಕಿಯ ಕಿಡಿ ಮುಖ್ಯ ಬೆಂಕಿಯಿಂದ ಹೇಗೆ ಒಂದು ಉರಿಯುತ್ತಿರುವ ಬೆಂಕಿಯಿಂದ ಹೇಗೆ ಒಂದು ಬೇರಾಗುತ್ತೆ, ಸ್ವಲ್ಪ ಹೊತ್ತು ಅದಕ್ಕೊಂದು 1 ಸೆಕೆಂಡ್ 2 ಸೆಕೆಂಡ್ ಅದಕ್ಕೆ ಸ್ಟ್ರೆಂತ್ ಇರುತ್ತೆ, ಆಮೇಲೆ ಅದು ನಾಶವಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಅದರ ಶಕ್ತಿ ಏನಿದೆ ಅದು ಮುಗ್ದೋಗುತ್ತೆ. ಸೊ ಅದೇ ರೀತಿ ನಾವುಗಳು ಕೂಡ ನಮ್ಮ ಆತ್ಮ ಹಾಗೆ ಇರುತ್ತೆ, ಆದ್ರೆ ದೇಹ ನಾವು ಬೇರೆ ಆಗಿರೋದ್ರಿಂದ ದೇಹ ನಾಶ ಆಗ್ತಾ ಇರುತ್ತೆ. ಮತ್ತೆ ಬೆಂಕಿಯಿಂದ ನಾವು ಹುಟ್ಟು ಬರ್ತಾ ಇರ್ತೇವೆ, ಮುಟ್ಟು ಸಾವುಗಳ ಚಕ್ರದಲ್ಲಿ ಇರ್ತೇವೆ. ಸೊ ನಮ್ಗೆ ಸ್ವಲ್ಪ ಸ್ವಾತಂತ್ರ್ಯ ಇದೆ, ಸೃಷ್ಟಿ ಮಾಡುವ ಸ್ವಾತಂತ್ರ್ಯ ಇದೆ. ಅದನ್ನು ನಾವು ಬಳಸಿಕೊಂಡು ಕೃಷ್ಣನಲ್ಲಿ ಸೇರುವ ಒಂದು ಇದನ್ನು ಇಟ್ಕೋಬೇಕು. ಸೊ ಅದನ್ನ ಬಿಟ್ಬಿಟ್ಟು ನಾವು ಇದನ್ನ ನಿರಂತರ ನಾವೇ ಸೃಷ್ಟಿಕರ್ತರು ಅನ್ನೋ ತರ ನಾವು ಜಗಳ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ನಾವು ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಮುಂದುವರಿಸಿ ಮಾತಾಜಿ. ಈ ಬದ್ಧ ಜಗತ್ತಿನಲ್ಲಿನ ಜೀವಿಗಳು ನನ್ನ ನಿರಂತರವಾದ ವಿಭಜಿತ ಅಂಶಗಳು. ಬೆಂಕಿಯ ಕಿಡಿಗಳಂತೆ ಜೀವಿಗಳು ಕೂಡ ಪರಮ ಶ್ರೇಷ್ಠವಾದ ಚೇತನದ ಬಹು ಸಣ್ಣ ಅಂಶಗಳಲ್ಲದೆ ಬೇರೆಯಲ್ಲ. ಜೀವಿಗಳು ಪರಮೋನ್ನತವಾದದ್ದರ ಅಂಶಗಳಾದುದರಿಂದ ಸೃಷ್ಟಿಶಕ್ತಿಯ ಗುಣವು ಅವರಲ್ಲಿ ಬಹು ಕಡಿಮೆ ಪ್ರಮಾಣದಲ್ಲಿದೆ. ಆಧುನಿಕ ಬೌದ್ಧ ಪ್ರಪಂಚದಲ್ಲಿ ವಿಜ್ಞಾನಿಗಳೆಂದು ಕರೆದುಕೊಳ್ಳುವವರು ಬಹು ಹೆಮ್ಮೆವಂತ ಜನ. ವಿಮಾನಗಳಂತಹ ಆಧುನಿಕ ಸೌಲಭ್ಯಗಳನ್ನು ನಿರ್ಮಿಸಿರುವುದು ಈ ಹೆಮ್ಮೆಗೆ ಕಾರಣ. ನಿಜವಾಗಿ ವಿಮಾನ ನಿರ್ಮಾಣದ ಕೀರ್ತಿಯು ದೇವೋತ್ತಮ ಪರಮಪುರುಷನಿಗೆ ಸಲ್ಲಬೇಕು. ತಥಾಕಥಿತವಾದ ಅದ್ಭುತ ವಸ್ತುಗಳನ್ನು ಕಂಡುಹಿಡಿದಿರುವ ಅಥವಾ ತಯಾರಿಸಿರುವ ವಿಜ್ಞಾನಿಗಳಿಗಲ್ಲ. ವಿಜ್ಞಾನಿಯ ಬುದ್ಧಿಮತ್ತೆಯನ್ನು ಮೊದಲು ಪರಿಶೀಲಿಸೋಣ. ಭಗವಂತನ ಆನತಿಯಂತೆ ವ್ಯಕ್ತಿಯು ಔನ್ನತ್ಯಕ್ಕೇರಬೇಕು. ಭಗವದ್ಗೀತೆಯಲ್ಲಿ 15.15 ಶ್ರೀಕೃಷ್ಣನು ಹೇಳುತ್ತಾನೆ, ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ. ಜ್ಞಾಪಕ ಶಕ್ತಿ ನೋಡೋಣ 15ನೇ ಅಧ್ಯಾಯ 15ನೇ ಶ್ಲೋಕವನ್ನು. 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿಧವೇವ ಸೊ ಈ ರೀತಿಯಾಗಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ನಸ್ಮತಿ ಜ್ಞಾನಾಪೋಹನಂ ಚ ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಂತ ಕೃದ್ವೇದ ವಿಧೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿಕೊಂಡು ಸ್ಮರಣೆ ಮತ್ತು ಜ್ಞಾನವನ್ನು ಕೊಡ್ತೇನೆ. ಸೊ ಈ ರೀತಿ ಸ್ಮರಣೆ, ಮರೆವು ಮತ್ತು ಜ್ಞಾನ ಎಲ್ಲವೂ ಕೂಡ ಭಗವಂತ ನಮ್ಮ ಹೃದಯದಲ್ಲಿದ್ದುಕೊಂಡು ನಮಗೆ ಕೊಡ್ತಾನೆ. ಸೊ ಅದರಿಂದ ಇವೆಲ್ಲವೂ ಕೂಡ ಭಗವಂತನಿಂದ ಬರುತ್ತೆ. ಸೊ ಈ ಭಗವಂತ ಏನ್ ಹೇಳ್ತಾನೆ, ಈ ವೇದಾಂತಗಳ ಕರ್ತನೂ ನಾನೇ, ವೇದಗಳಿಂದ ತಿಳಿದವನು ನಾನೇ, ವೇದಗಳಿಂದ ತಿಳಿಯಬೇಕಾದವನು ನಾನೇ ಅಂದ್ಬಿಟ್ಟು. ಸೊ 15.15 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತು ಜ್ಞಾನ ಮತ್ತು ಮರೆವುಗಳು ಏನಿದೆ, ಈ ವಿಜ್ಞಾನಿಗಳ ಜ್ಞಾನ ಏನಿದೆ, ವಿಜ್ಞಾನಿಗಳ ಮನಸ್ಸಿನ ಶಕ್ತಿ ಏನಿದೆ, ಅವೆಲ್ಲವೂ ಕೂಡ ಭಗವಂತನಿಂದಲೇ ಉಂಟಾಗುವು. ಆದ್ರಿಂದ ಅದರಲ್ಲಿ ಅಹಂಕಾರ ಪಡುವ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದೆ ಓದಿ ಮಾತಾಜಿ. ಜ್ಞಾಪಕ ಶಕ್ತಿ, ಜ್ಞಾನ ಮತ್ತು ಮರೆವುಗಳು ನನ್ನಿಂದಲೇ ಉಂಟಾಗುವವು. ಭಗವಂತನು ಪರಮಾತ್ಮನಾಗಿ ಎಲ್ಲ ಜೀವಿಗಳ ಹೃದಯ ಮಧ್ಯದಲ್ಲಿ ನೆಲೆಸಿರುತ್ತಾನೆ. ಹೀಗಾಗಿ ವೈಜ್ಞಾನಿಕ ತಿಳಿವು ಅಥವಾ ಸೃಷ್ಟಿ ಶಕ್ತಿಯು ಅವನಿಂದಲೇ ಬರುವುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಾದರೆ, ವಿಮಾನಗಳಂತಹ ಅದ್ಭುತ ಯಂತ್ರಗಳ ತಯಾರಿಕೆಗೆ ಬೇಕಾದ ಘಟಕಗಳನ್ನು ಕೂಡ ಭಗವಂತನೇ ನೀಡುತ್ತಾನೆ, ವಿಜ್ಞಾನಿಗಳಲ್ಲ. ವಿಮಾನವು ನಿರ್ಮಿತವಾಗುವ ಮೊದಲೇ ಅದರ ಘಟಕಗಳು ದೇವೋತ್ತಮ ಪರಮ ಪುರುಷನಿಂದ ನಿರ್ಮಿತವಾಗಿದ್ದವು. ಈಗ ಕಾಣುವ ರೂಪದಲ್ಲಿನ ವಿಮಾನವು ಕೆಟ್ಟು ಹಾಳಾದಾಗ ಅದರ ಭಗ್ನಾವಶೇಷಗಳು ಅವುಗಳ ತಯಾರಕರೆಂದು ಹೇಳಿಕೊಳ್ಳುವವರಿಗೆ ಸಮಸ್ಯೆಯಾಗುತ್ತದೆ. ಇನ್ನೂ ಒಂದು ಉದಾಹರಣೆ, ಕಾರುಗಳಂತಹ ವಾಹನಗಳನ್ನು ಪಾಶ್ಚಿಮಾತ್ಯ ದೇಶಗಳು ಬೇಕಾದ ಹಾಗೆ ತಯಾರಿಸುತ್ತಿವೆ. ಕಾರುಗಳ ತಯಾರಿಕೆಗೆ ಬೇಕಾದ ಮೂಲ ವಸ್ತುಗಳನ್ನು ಭಗವಂತನೇ ಪೂರೈಸುತ್ತಾನೆ. ಬುದ್ಧಿಮತ್ತೆಯನ್ನು ಅವನೇ ನೀಡುತ್ತಾನೆ. ಕೊನೆಗೆ ಮೋಟಾರು ಕಾರುಗಳನ್ನು ನಾಶಪಡಿಸಿದಾಗ ಅವುಗಳ ನಿರುಪಯುಕ್ತ ಬಿಡಿ ಭಾಗಗಳನ್ನು ಏನು ಮಾಡಬೇಕೆಂಬ ಸಮಸ್ಯೆಯು ಅವುಗಳ ತಯಾರಕರಿಗೆ ಎದುರಾಗುತ್ತದೆ.
ಕಾರುಗಳ ನಿಜವಾದ ಮೂಲ ತಯಾರಕನು ದೇವೋತ್ತಮ ಪರಮಪುರುಷನು. ಮಧ್ಯಾವಧಿಯಲ್ಲಿ ಯಾರೋ ಒಬ್ಬಾತನು ಭಗವಂತನಿಂದ ದತ್ತವಾದ ಬುದ್ಧಿಯ ಸಹಾಯದಿಂದ ವಸ್ತುವೊಂದನ್ನು ನಿರ್ಮಿಸುತ್ತಾನೆ. ಇಂತಹ ನಿರ್ಮಾಣವೇ ಮುಂದೆ ಒಂದು ಸಮಸ್ಯೆಯಾಗುತ್ತದೆ. ಆದುದರಿಂದ ತಯಾರಕನು ತಾನೇ ಎಂದು ಹೇಳಿಕೊಳ್ಳುವವನಿಗೆ ತಯಾರಿಕೆಯ ಗೌರವ ಸಲ್ಲುವುದಿಲ್ಲ. ಇದರ ಖ್ಯಾತಿ ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಸಲ್ಲುತ್ತದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಂತಹ ವೈಭವಗಳ ಖ್ಯಾತಿಯು ಭಗವಂತನಿಗೆ ಸೇರಿದ್ದಾಗಿದೆ, ಜೀವಿಗಳಿಗಲ್ಲ ಎಂದು ಇಲ್ಲಿ ಸರಿಯಾಗಿಯೇ ಹೇಳಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಈ ಶ್ಲೋಕದಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವೆಲ್ಲ ಸ್ವಯಂ ಸಣ್ಣ ಸಣ್ಣ ಅಂಶಗಳು, ಭಗವಂತನ ಕಿಡಿಗಳು, ಬೆಂಕಿಯ ಕಿಡಿಗಳಿದ್ದ ಹಾಗೆ. ಸೊ ಅದರಿಂದ ನಮಗೆ ಏನು ಬೇಕು, ಮನಸ್ಸಿನ ಶಕ್ತಿ ಏನಿದೆ ಎಲ್ಲವನ್ನು ಭಗವಂತನಿಂದಲೇ ಬರುವುದು. ಆ ಮನಸ್ಸಿಗೆ ಬಂದದ್ದನ್ನು ಮಾಡುವ ಶಕ್ತಿ ಕೈಕಾಲಗಳಿಗೆ ಕೊಡುವುದು ಕೂಡ ಭಗವಂತನೇ. ಸೊ ಹೀಗಾಗಿ ಎಲ್ಲವೂ ಭಗವಂತನಿಂದಲೇ ನಾವು ನೋಡ್ತೇವೆ. ನಾವು 1ನೇ ಸ್ಕಂದದಲ್ಲಿ ನೋಡಿದ್ದೇವೆ, ಭಗವಂತನ ಒಂದು ಈ ದೇಹದ ಒಂದೊಂದು ಭಾಗಗಳು ಏನಿದಾವೆ, ಈ ಎಲ್ಲಾ ಭಾಗಗಳನ್ನು ಕೂಡ ಒಂದೊಂದು ದೇವತೆ ನಿಯಂತ್ರಿಸುತ್ತಾರೆ. ಸೊ ಈ ದೇವತೆಗಳು ಯಾರು ಮಾಡ್ತಾರೆ, ಈ ದೇವತೆಗಳೆಲ್ಲ ಕೃಷ್ಣನ ಅಧೀನದಲ್ಲಿದ್ದಾರೆ. ಆದ್ರಿಂದ ಎಲ್ಲ ಅಂಗಾಂಗಗಳು ಕೂಡ ಕೃಷ್ಣನ ಅಧೀನದಲ್ಲಿ, ಜನಾಂಗಾಂಗಗಳಿಂದ ಹಿಡಿದು ಕಣ್ಣು, ಮೂಗು, ತಲೆ, ಇದು ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿದೆ. ಮತ್ತು ಎಲ್ಲಕ್ಕೂ ಕೂಡ ಒಂದೊಂದು ದೇವತೆಗಳನ್ನು ನಿಯೋಜಿಸಲಾಗಿದೆ. ಸೊ ಆ ದೇವತೆಗಳು ಆ ದೇವತೆಗಳನ್ನು ನಮ್ಮ ಇದರಲ್ಲಿ ಸರಿಯಾಗಿ ಇಲ್ಲದೆ ಇದ್ರೆ ಅವಾಗ ಏನಾಗುತ್ತೆ, ಅಂತಂತ ಆ ರೀತಿಯ ಅಂಗಗಳಿಗೆ ಒಂದು ಕಾಯಿಲೆ ಬರುತ್ತೆ ನಮಗೆ. ಸೊ ಇದೇ ರೀತಿಯಾಗಿ ಸೊ ಭಗವಂತ ಆ ದೇವತೆಗಳ ಮೂಲ ಪುರುಷ. ಸೊ ಹೀಗಾಗಿ ಆ ದೇವತೆಗಳೇ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನು ಕೂಡ ಭಗವಂತನಿಂದಲೇ ಮಾಡುವುದು. ಈಗ ಬ್ರಹ್ಮ ಕೂಡ ಗರ್ವ ಪಡುವುದಿಲ್ಲ. ಅವನಿಗೆ ಗೊತ್ತು ದೇವೋತ್ತಮ ಪರಮಪುರುಷನಿಂದ ಎಲ್ಲವೂ, ವಿಷ್ಣುವಿಂದ, ಮಹಾವಿಷ್ಣುವಿಂದನೇ ಎಲ್ಲವೂ ಆಗ್ತಾ ಇದೆ ಅಂದ್ಬಿಟ್ಟು. ನಾನು ನಿಮಿತ್ತ ಮಾತ್ರ ಅನ್ನೋದು ಚತುರ್ಮುಖ ಬ್ರಹ್ಮನಿಗೂ ಗೊತ್ತಿದೆ. ಅವನು ಚತುರ್ಮುಖ ಬ್ರಹ್ಮ ಎಷ್ಟೋ ಕೋಟಿ ವರ್ಷಗಳ 430,000 ಕೋಟಿ ವರ್ಷಗಳ ಕಾಲ, ಲಕ್ಷ ಕೋಟಿ ವರ್ಷಗಳ ಕಾಲ ಅವನು ಬದುಕ್ತಾನೆ. ಅಂತವನಿಗಿಂತ ನಾವು ಎಷ್ಟು ಹುಲು ಮನುಷ್ಯರು. ಅವನ ಲೆಕ್ಕಕ್ಕೆ ನಾವು ಒಂದು ಸಣ್ಣ ಕಿಡಿಯೂ ಅಲ್ಲ. ಅದೇ ರೀತಿ ಭಗವಂತನಿಗೆ ಲೆಕ್ಕಕ್ಕೆ ನಾವು ಯಾವ ಕಿಡಿ. ಸೊ ಆದ್ರಿಂದ ನಮ್ಮ ಅಹಂಕಾರವನ್ನು ಬಿಟ್ಟು ನಾವೇನ್ ಮಾಡಬೇಕು, ನಾವೇ ಸೃಷ್ಟಿಕರ್ತರಲ್ಲ ಎನ್ನುವ ಒಂದು ಮಾತನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಮತ್ತೆ ಭಗವಂತನಿಂದ ದತ್ತವಾದ ಬುದ್ಧಿಯ ಸಹಾಯದಿಂದ ನಾವು ಭಗವಂತನನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕೇ ಹೊರತು, ಮತ್ತು ಭಗವಂತನನ್ನು ಆರಾಧಿಸಲು ಪ್ರಯತ್ನಿಸಬೇಕೇ ಹೊರತು ಈ ರೀತಿಯ ಅಹಂಕಾರದಲ್ಲಿದ್ದುಕೊಂಡು ಭಗವಂತ ಮಾಡಿದ ಸೃಷ್ಟಿಯನ್ನು ನಾನೇ ಮಾಡಿದೆ ಅಂತ ಹೇಳ್ಕೊಂಡು ತಿರುಗುವುದು ತಪ್ಪು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಉತ್ತಮವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಶ್ಲೋಕ 36 ನೋಡೋಣ. ಪರಮಾಣು ಪರಮ ಮಹತೋ ಪರಮಾಣು ಪರಮ ಮಹತೋ ಪರಮಾಣು ಪರಮ ಮಹತೋ ತ್ವಂ ಆದಿ ಅಂತ ಅಂತರ್ವರ್ತಿ ತ್ವಂ ಆದಿ ಅಂತ ಅಂತರ್ವರ್ತಿ ತ್ವಂ ಆದಿ ಅಂತರ್ವರ್ತಿ ತ್ರಯಾ ವಿದುರಃ ಅದೌ ತ್ವಯಾ ವಿದುರಃ ತ್ರಯಾ ವಿದುರಃ ಪರಮಾಣು ಪರಮಹತೋ ತ್ವಂ ಪರಮಾಣು ಪರಮಹತೋ ಪರಮ ಅಣು ಪರಮ ಮಹತೋ ತ್ವಂ ಆದಿ ಅಂತ ಅಂತರ್ವರ್ತಿ ತ್ರಯ ವಿದುರಃ ಆದಿ ತ್ರಯ ವಿದುರಃ ಅದೌ ಅಂತೆ ಅಪಿ ಸತ್ವಾನಾಂ ಅದ ಅಂತೆ ಸತ್ವಾನಾಂ ಅದೌ ಅಂತೆ ಅಪಿ ಸತ್ವಾನಾಂ ಅದ ಅಂತೆ ತಪ್ಸಾನಾಂ ಯತ್ಧ್ರುವಂ ತತ್ ಅಂತರಾಲೇಪಿ ಯದ್ಧ್ರುವಂ ತದೆ ಅಂತರಾಲೇಪಿ ಯದ್ಧ್ರುವಂ ತತ್ಯೇವ ಅಂತರಾಲೇಪಿ ಯದ್ಧ್ರುವಂ ತಲೆ ಅಂತರಾಲೇಪಿ ಪರಮಾಣು ಪರಮ ಮಹತೋ ಪರಮಾಣು ಪರಮ ಮಹತೋ ತ್ವಂ ಆದಿ ಅಂತರ್ವರ್ತಿ ತ್ರಯ ವಿದುರಃ ತ್ವಂ ಆದಿ ಅಂತರ್ವರ್ತಿ ತ್ರಯ ವಿದುರಃ ಅದೌ ಅಂತೆ ಅಪಿ ಸತ್ವಾನಾಂ ಅದೋ ಅಂತೆ ಅತಿ ಸತ್ವಾನಾಂ ಯದ್ಧ್ರುವಂ ತತ್ಯೇವ ಅಂತರಾಲಪಿ ಯದ್ಧ್ರುವಂ ತಂತರಾಲೇಪಿ
ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಜಗತ್ತಿನಲ್ಲಿನ ಅಣುವಿನಂತಹ ಸೂಕ್ಷ್ಮ ಕಣದಿಂದ ಹಿಡಿದು ದೈತ್ಯಾಕಾರದ ಬ್ರಹ್ಮಾಂಡಗಳು, ಸಮಸ್ತ ಭೌತಿಕ ಶಕ್ತಿ, ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ. ಹಾಗಿದ್ದು ನೀನು ನಿರಂತರವಾದವನು, ಆದಿ ಅಂತ್ಯ ಮಧ್ಯ ಅವಸ್ಥೆಗಳಿಲ್ಲದವನು, ಈ ಮೂರು ಹಂತಗಳಲ್ಲಿ ಇರುವವನು ಎಂದು ಗ್ರಹಿಸಲಾರದ ನೀನು ಶಾಶ್ವತನು. ಜಗತ್ತಿನ ವ್ಯಕ್ತರೂಪವು ಇಲ್ಲವಾದಾಗಲೂ ನೀನು ಮೂಲ ಶಕ್ತಿಯಾಗಿ ಉಳಿದಿರುವೆ. ಅನುವಾದ: ಈ ಜಗತ್ತಿನಲ್ಲಿನ ಅಣುವಿನಂತಹ ಅನುಮಾನಂತಹ ಸೂಕ್ಷ್ಮ ಕಣದಿಂದ ಹಿಡಿದು ಸೂಕ್ಷ್ಮ ಕಣದಿಂದ ಹಿಡಿದು ಬ್ರಹ್ಮಾಂಡಗಳು, ದೈತ್ಯಾಕಾರದ ಬ್ರಹ್ಮಾಂಡಗಳು, ದೈತ್ಯಾಕಾರದ ಬ್ರಹ್ಮಾಂಡಗಳು, ಸಮಸ್ತ ಭೌತಿಕ ಶಕ್ತಿ, ಸಮಸ್ತ ಭೌತಿಕ ಶಕ್ತಿ, ಇವುಗಳ ಆದಿ ಅಂತ್ಯ ಮಧ್ಯದಲ್ಲಿಯೂ ಆದಿ ಅಂತ್ಯ ಮಧ್ಯದಲ್ಲಿಯೂ ನೀನಿರುವೆ. ಹಾಗಿದ್ದು ನೀನು ನಿರಂತರನಾದವನು, ಆದಿ ಅಂತ್ಯ ಮಧ್ಯ ಅವಸ್ಥೆಗಳಿಲ್ಲದವನು, ಆದಿ ಅಂತ್ಯ ಮಧ್ಯವಸ್ಥೆಗಳಿಲ್ಲದವನು, ಈ ಮೂರೂ ಹಂತಗಳಲ್ಲಿ ಈ ಮೂರು ಹಂತಗಳಲ್ಲಿ ಇರುವವನು ಎಂದು ಗ್ರಹಿಸಲಾಗಿರುವ ನೀನು ಶಾಶ್ವತನು. ಎಂದು ಗ್ರಹಿಸಲಾಗಿರುವ ನೀನು ಶಾಶ್ವತನು. ಜಗತ್ತಿನ ವ್ಯಕ್ತರೂಪವು ಇಲ್ಲವಾದಾಗಲೂ ಜಗತ್ತಿನ ವ್ಯಕ್ತರೂಪವು ಇಲ್ಲವಾದಾಗಲೂ ನೀನು ಮೂಲ ಶಕ್ತಿಯಾಗಿ ಉಳಿದಿರುವೆ. ನೀನು ಮೂಲ ಶಕ್ತಿಯಾಗಿ ಉಳಿದಿರುವೆ. ಈ ಎಲ್ಲವನ್ನು ನಾವು ಈ ಭಗವದ್ಗೀತೆಯಲ್ಲೂ ಕೂಡ ನೋಡಿದ್ವಿ, ಭಗವದ್ಗೀತಾ ಕ್ಲಾಸುಗಳಲ್ಲೂ ಕೂಡ ನೋಡಿದೀವಿ. ಶ್ರೀಕೃಷ್ಣನೇ ಹೇಳ್ತಾನೆ, ಈ ಜಗತ್ತಿನಲ್ಲಿ ಅಣುವಿಗಿಂತ ಸೂಕ್ಷ್ಮ ಕಣದಲ್ಲೂ ನಾನಿದ್ದೇನೆ, ಮತ್ತು ಅತ್ಯಂತ ದೊಡ್ಡ ದೊಡ್ಡ ವಸ್ತುಗಳಲ್ಲಿ ಬೃಹದಾಕಾರದ ಪರ್ವತಗಳಲ್ಲೂ ಬ್ರಹ್ಮಾಂಡಗಳಲ್ಲೂ ಕೂಡ ನಾನಿದ್ದೇನೆ, ಎಲ್ಲವಲ್ಲೂ ಕೂಡ ನಾನು ನನ್ನನ್ನು ವಿಸ್ತರಿಸಿಕೊಂಡಿದ್ದಾನೆ ಅಂತ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಮತ್ತು ಭಾಗವತದ 1ನೇ ಸ್ಕಂದನಲ್ಲೂ ಕೂಡ ಇದು ಈ ಎಲ್ಲವನ್ನು ಹೇಳಲಾಗಿದೆ. ಸೊ ಅಲ್ಲಿ ಭಗವಂತನೇ ಆದಿ ಅಂತ್ಯ ಮತ್ತು ಆದಿ ಅಂತ್ಯ ಇಲ್ಲದವನು. ಆ ಮೂರು, ಈ ಎಲ್ಲರೂ ಕೂಡ ಭಗವಂತ ಶಾಶ್ವತ. ಮತ್ತು ನಾವು ಈ ಸೃಷ್ಟಿಗೆ ಮುಂಚೆ ಈ ಭಗವಂತ ಇದ್ದ, ಸೃಷ್ಟಿಗೆ ನಂತರವೂ ಕೂಡ ಭಗವಂತ ಇರ್ತಾನೆ. ಸೊ ಜಗತ್ತಿನ ವ್ಯಕ್ತರೂಪವು ಇಲ್ಲವಾದಾಗಲೂ ಕೂಡ ನೀನು ಮೂಲ ಶಕ್ತಿಯಾಗಿ ಉಳಿದಿರುವೆ ಅಂತ ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಸೊ ಭಾವಾರ್ಥ ಯಾರು ಓದ್ತೀರಾ? ಬ್ರಹ್ಮ ಸಂಹಿತೆ ಓದ್ಬಿಡ್ತೇನೆ. ಬ್ರಹ್ಮ ಸಂಹಿತೆ 5.33 ಹೀಗೆಂದು ಹೇಳಿದೆ: ಅದ್ವೈತಂ ಅಚ್ಯುತಂ ಅನಾದಿಂ ಅನಂತರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರಾದ್ರೂ ಓದ್ತೀರಾ ಇವಾಗ? ಬ್ರಹ್ಮ ಸಂಹಿತೆಯಲ್ಲಿ ಬರೆದು ಶ್ಲೋಕವನ್ನು ಓದ್ಲಿಕ್ಕೂ ಇಷ್ಟ ಇದ್ರೆ ಓದಿ. ಚಿತ್ರಕೇತು ರಾಜನು ಪರಮ ಪ್ರಭುವನ್ನು ಕಂಡದ್ದು. ಶ್ಲೋಕವನ್ನು ಹೇಳಿ, ಇಲ್ಲಿಂದ ಓದಿ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಂ ಆದಿ ಪುರುಷಂ ತಂ ಅಹಂ ಭಜಾಮಿ. ಮುಂದೆ ಓದಿ. ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು, ಕೃಷ್ಣನನ್ನು ನಾನು ಪೂಜಿಸುತ್ತೇನೆ. ಅವನು ಮೂಲ ಪುರುಷ, ಪರಾತ್ಪರನು, ಅಸ್ಖಲಿತ, ಆದಿಯಲ್ಲದವ, ಮಿತಿ ರೂಪಗಳಲ್ಲಿ ವಿಶ್ರುತನಾದರೂ ಮೂಲ ರೂಪವೂ ಅದೇ. ಅತ್ಯಂತ ಪುರಾತನನು, ಸದಾ ಯೌವನಶಾಲಿಯು, ಕಾಣುವಾತ ಭಗವಂತನ ಇಂತಹ ನಿರಂತರವಾದ ಅನಂತಪೂರ್ಣವಾದ ಸರ್ವಜ್ಞ ರೂಪಗಳು ಅತ್ಯಂತ ಶ್ರೇಷ್ಠರಾದ ವೇದ ವಿದ್ವಾಂಸರಿಗೂ ಕೂಡ ಅರ್ಥವಾಗುವುದು ದುಸ್ತರ. ಅದೇ ನಿರ್ಮಲವಾದ ಶುದ್ಧ ಭಕ್ತರಿಗೆ ಸದಾ ವ್ಯಕ್ತವಾಗಿರುತ್ತವೆ. ದೇವೋತ್ತಮ ಪರಮ ಪುರುಷನಿಗೆ ನಿಮಿತ್ತವಿಲ್ಲ, ಏಕೆಂದರೆ ಎಲ್ಲದಕ್ಕೂ ಅವನು ನಿಮಿತ್ತ. ಅವನು ಎಲ್ಲ ಕಾರ್ಯಗಳಿಗೂ ಅತೀತನು. ಆತನು ನಿರಂತರವಾಗಿ ಅಸ್ತಿತ್ವದಲ್ಲಿರುವನು. ಚಯಾಂತರಸ್ಥಂ ಭಗವಂತನು ಬೃಹತ್ ಬ್ರಹ್ಮಾಂಡದಲ್ಲಿ ಈ ಶಬ್ದ ಹೋಯ್ತು ನೋಡಿ, ಇಲ್ಲಿಂದ ಓದಿ. ಇನ್ನೊಂದು ಶ್ಲೋಕದಲ್ಲಿ
ಹೇಳಿ, ಹಾ, ಓದಿ. ಇನ್ನೊಂದು ಶ್ಲೋಕದಲ್ಲಿ ಬ್ರಹ್ಮ ಸಂಹಿತೆಯು ಹೇಳುತ್ತದೆ, ಅಂಡಾಶರಸ್ಥ ಪರಮಾಣು ಚಯಾಂತರಸ್ಥಂ ಭಗವಂತನು ಬೃಹತ್ ಬ್ರಹ್ಮಾಂಡದಲ್ಲಿಯೂ ಇದ್ದಾನೆ, ಸಣ್ಣ ಅಣುವಿನಲ್ಲೂ ಕೂಡ ಇರುವನು. ಅಣುವಾಗಿ ಅಥವಾ ಬೃಹತ್ ವಿಶ್ವವಾಗಿ ಭಗವಂತನು ಅವರೋಹಣವು ಅವನಿಲ್ಲದೆ ವಸ್ತುವು ಏನೊಂದು ಅಸ್ತಿತ್ವದಲ್ಲಿ ಇರಲಾರದೆಂದು ಸೂಚಿಸುತ್ತದೆ. ಆಮ್ಲಜನಕ ಮತ್ತು ಜಲಜನಕ ಸಂಯೋಗದಿಂದ ನೀರು ಉಂಟಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಅಗಾಧವಾದ ಕಡಲನ್ನು ನೋಡಿದಾಗ ಈ ಪ್ರಮಾಣದ ಆಮ್ಲಜನಕ ಮತ್ತು ಜಲಜನಕ ಎಲ್ಲಿಂದ ಬಂದಿರಬಹುದೆಂದು ವಿಸ್ಮಿತರಾಗುತ್ತಾರೆ. ಎಲ್ಲವೂ ರಾಸಾಯನಿಕಗಳಿಂದ ಉತ್ಪನ್ನವಾದವುಗಳೆಂದು ವಿಜ್ಞಾನಿಗಳು ತಿಳಿಯುತ್ತಾರೆ. ಆದರೆ ರಾಸಾಯನಿಕ ಬಂದದ್ದಾದರೂ ಎಲ್ಲಿಂದ ಅದು ಅವರಿಗೆ ತಿಳಿಯದು. ಎಲ್ಲ ಕಾರಣಕ್ಕೂ ಕಾರಣಕರ್ತನಾದ್ದರಿಂದ ದೇವೋತ್ತಮ ಪರಮ ಪುರುಷ ರಾಸಾಯನಿಕ ವಸ್ತುಗಳನ್ನು ಅಪಾರ ಸ್ಥಿತಿಯಲ್ಲಿ ಸೃಷ್ಟಿಸಿ ಅವುಗಳ ವಿಕಾಸಕ್ಕೆ ತಕ್ಕ ಸಂದರ್ಭವನ್ನು ನಿರ್ಮಿಸಬಹುದು. ನಾವು ನೋಡುತ್ತಿರುವ ಹಾಗೆ ರಾಸಾಯನಿಕ ವಸ್ತುಗಳು ಜೀವಿಗಳೇ ನಿರ್ಮಿಸುತ್ತಿದ್ದಾರೆ. ಉದಾಹರಣೆಗೆ, ನಿಂಬೆಯ ಗಿಡ 1 ಟನ್ನುಗಟ್ಟಲೆ ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ನಿಂಬೆಯ ಗಿಡಕ್ಕೆ ಸಿಟ್ರಿಕ್ ಆಮ್ಲವು ಕಾರಣವಲ್ಲ, ಬದಲಿಗೆ ಗಿಡವೇ ಸಿಟ್ರಿಕ್ ಆಮ್ಲಕ್ಕೆ ಕಾರಣ. ಅದೇ ರೀತಿ ದೇವೋತ್ತಮ ಪರಮಪುರುಷ ಎಲ್ಲದಕ್ಕೂ ಕಾರಣನು. ಸಿಟ್ರಿಕ್ ಆಮ್ಲವನ್ನು ಉತ್ಪಾದಿಸುವ ನಿಂಬೆಯ ಗಿಡಕ್ಕೆ ಅವನೇ ಕಾರಣನು. ಬೀಜಂ ಮಂ ಸರ್ವಭೂತಾನಾಂ. ಜಗತ್ತಿನ ಆವಿರ್ಭಾವಕ್ಕೆ ಕಾರಣವಾದ ಮೂಲಶಕ್ತಿಗಳು ರಾಸಾಯನಿಕಗಳಿಲ್ಲ, ಅವು ದೇವೋತ್ತಮ ಪರಮಪುರುಷನಲ್ಲಿವೆ ಎಂಬುದು ಭಕ್ತರು ಕಾಣಬಹುದಾಗಿದೆ. ಎಲ್ಲ ರಾಸಾಯನಿಕ ಪದಾರ್ಥಗಳು ಅವನೇ ಕಾರಣನು. ಪ್ರತಿಯೊಂದು ಕಾರ್ಯಕಾರಣನು ಭಗವಂತನೇ ಆಗಿದ್ದಾನೆ. ಏನೊಂದು ವ್ಯಕ್ತವಾಗುವುದು ಅವನ ಶಕ್ತಿಯಿಂದ. ಎಲ್ಲವೂ ಲಯವಾದಾಗ ಅಥವಾ ಕರಗಿ ಹೋದಾಗ ಮೂಲ ಶಕ್ತಿಯು ಭಗವಂತನೇ ಲೀನವಾಗುತ್ತದೆ. ಆದ್ದರಿಂದ ಮೇಲಿನ ಶ್ಲೋಕವು ಅದಾವಂತೇಪಿ ನ ಚ ಸತ್ವಾನ್ ಯವಂ ತ್ವಂ ತದ್ ಏವಾಂತರಲಾಪಿ ಎಂದು ಹೇಳಿದ ಧ್ರುವಂ ಎನ್ನುವ ಶಬ್ದಕ್ಕೆ ಶಾಶ್ವತ್ ಎಂದು ಅರ್ಥ. ಶಾಶ್ವತವಾದ ನೈಜ ದ್ರವಂ ಶಬ್ದಕ್ಕೆ ಶಾಶ್ವತ ಎಂದು ಧ್ರುವಂ ಎನ್ನುವ ಶಬ್ದಕ್ಕೆ ಶಾಶ್ವತ ಎಂದು ಹೆಸರು ಎಂದು ಅರ್ಥ. ಶಾಶ್ವತವಾದ ನೈಜತೆ ಕೃಷ್ಣ ಈ ಜಗತ್ತಿನ ವ್ಯಕ್ತರೂಪವಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಹಂ ಆದಿರ್ ಈ ದೇವನಾಂ ಹಾಗೂ ಮತ್ತಃ ಸರ್ವ ಪ್ರವರ್ತತೆ. ಕೃಷ್ಣನೇ ಎಲ್ಲದರ ಮೂಲ ಕಾರಣನು. ಕೃಷ್ಣನು ಮೂಲ ಪುರುಷನೆಂದು ಅರ್ಜುನನು ಗುರುತಿಸಿದನು. ಪುರುಷಂ ಶಾಶ್ವತಂ ದಿವ್ಯಂ ಅಧಿದೇವಂ ಅಜಂ ವಿಭುಂ. ಬ್ರಹ್ಮ ಸಂಹಿತೆಯು ಕೃಷ್ಣನನ್ನು ಮೂಲ ಪುರುಷನೆಂದು ವರ್ಣಿಸಿದೆ. ಗೋವಿಂದಂ ಆದಿ ಪುರುಷಂ. ಆದಿ, ಅಂತ್ಯಂ ಮತ್ತು ಮಧ್ಯಸ್ಥ ಈ ಸ್ಥಿತಿಗಳಲ್ಲಿ ಕೃಷ್ಣನೇ ಎಲ್ಲ ಕಾರಣಗಳಿಗೂ ಮೂಲ ಕಾರಣನು. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಈ ಶ್ಲೋಕದ ಎಕ್ಸ್ಪ್ಲನೇಷನ್ ಮುಂದಿನ ತರಗತಿಯಲ್ಲಿ ನೋಡೋಣ. ಇಂದಿನ ತರಗತಿಯಲ್ಲಿ ತುಂಬಾ ಜನ ಕಡಿಮೆ ಬಂದಿರೋದ್ರಿಂದ ಬರೀ ಶ್ಲೋಕವನ್ನು ಓದಿದ್ದೀವಿ, 36ನೇ ಶ್ಲೋಕವನ್ನು. 36ನೇ ಶ್ಲೋಕದ ಸಂಪೂರ್ಣ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಕೇಳೋಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಗೌತಿವೈಕಾಂತ ಸ್ವಾಮಿ ನಿತ್ಯನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು. ಇವತ್ತು ಟೈಮ್ ಚೇಂಜ್ ಆಗಿದ್ದಕ್ಕೆ ಎಲ್ರಿಗೂ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಯಾರು ಬಂದಿಲ್ಲ. ಹರೇ ಕೃಷ್ಣ. ಓಕೆ, ಮುಂದಿನ ತರಗತಿಯಲ್ಲಿ ನೋಡೋಣ. ಹರೇ ಕೃಷ್ಣ ಎಲ್ಲರೂ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ.